ಲಾಕ್ಡೌನ್ ಐನತ ಹಂತಲ ಮುಗಿಯೊಂದು ಬೈದಿದೆ ಅಂಚನೆ ಕೊರೋನಾದ ಸಂಖ್ಯೆಲ ಏರಿಕೆ ಆಗುന്നുണ്ട്. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶನಿವಾರ ಕೊರೋನಾ ಸಂಖ್ಯೆ 24ಕ್ಕೆ ಏರಿಕೆ ಆಯ್ತದೆ. ಕೈತಂದ ಉಡುಪಿಡು 125 ರಾಜ್ಯದ ಒಟ್ಟು ಶನಿವಾರ 377 ಕೊರೋನಾ ಸೋಂಕಿತರು ಪತ್ತೆ ಆಗಿದೆ. ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುವುದು ಪುನಃ ಆತಂಕದ ವಿಷಯ. ವಿದೇಯೂರುದು ಬತ್ತಿನಕಲು ಹೆಚ್ಚಾವನಿತ್ತಿಲಕನೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುന്നുണ്ട്. ನಿಯಂತ್ರಣ ಹೆಚ್ಚಾಪಂಪನ ಗೊತ್ತಾವಂದಿಚ್ಚಿ ಇಂದ ನಡುಟು ಸೋಮವಾರದ್ದು ದೇವಸ್ಥಾನ ಶ್ರದ್ಧಾ ಕೇಂದ್ರ ಬಾಕಿಲ್ಲ ಓಪನ್ ಆಗುന്നുണ്ട്. ನಮ್ಮ ನಿಯಂತ್ರಣ ನಮ್ಮ ಕೈಟುಪಣವು ಈ ಸಂದರ್ಭ ಭಾರಿ ಅಗತ್ಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶನಿವಾರ 24 ಕೊರೋನಾ ಸೋಂಕು ಪ್ರಕರಣ ದಾಖಲಾತಲು. 3 ಜನ ಚಿಕಿತ್ಸೆ ಪೂರೈಸಾದು ಆಸ್ಪತ್ರೆಯದು ಬಿಡುಗಡೆಯಾತರು. 24 ಜನ ಸೋಂಕಿತರು ಮುಂಬೈರ್ದು, ಗುಜರಾತ್, ಟರ್ಕಿ, ಸೌದಿ ಅರೇಬಿಯಾದ ಬೈದಿನಕ್ಲು ಅತ್ತಂದೆ ಬಂಟ್ವಾಡ ಕುಂದಾಪುರದಕುಲ್ಲ ಉಳ್ಳಿರು. ಇಂದಿಟ್ಟು ಕೆಲವರು ಕ್ವಾರಂಟೈನ್ ಅವಧಿ ಪೂರೈಸಾದು ಇಲ್ಲಡೆ ಪೋಯಿನಕ್ಲೆಗ್ಲ ಫಲಿತಾಂಶ ಪಾಸಿಟಿವ್ ಬೈದನು. ಕೈತಲ್ದ ಉಡುಪಿಡು 121 ಸೋಂಕು ಪ್ರಕರಣ ದಾಖಲಾತನು. ರಾಜ್ಯದ 378 ಸೋಂಕು ಪ್ರಕರಣ ಶನಿವಾರ ದಾಖಲಾತನು. ಒಟ್ಟು ಸೋಂಕಿತರ ಸಂಖ್ಯೆ ರಾಜ್ಯದ 5213ಕ್ಕೆ ಏರಿಕೆಯಾತನು. ಸೋಮವಾರದ್ದು ದೇವಸ್ಥಾನ ಶ್ರದ್ಧಾ ಕೇಂದ್ರಲು ಓಪನ್ ಆವುದಿಲ್ಲ. ಹೋಟೆಲ್ಗಳ ಓಪನ್ ಮಲ್ಪರೆ ಅವಕಾಶ ಕೊಡ್ತೀರು. ಸ್ವಚ್ಛತೆ, ಸ್ಯಾನಿಟೈಸಿಂಗ್, ಮಾಸ್ಕ್, ಅಂತರ ಈ ಮಾತಾ ನಿಯಮಗಳು ಇತ್ತಂಡಲ ನಮ್ಮ ಎಚ್ಚರಿಕೆ ನಿಯಂತ್ರಣ ನಮ್ಮವು. ಇನ್ನತ ಒಟ್ಟೊಟ್ಟಿಗೆ ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚ ಆಪುನಂಚಿನ ಮರ್ದಲು ಆಹಾರ ತೆನಸಲ ನಮ್ಮ ಬದುಕಡು ಅಳವಡಿಸೋಡಾಯನವು ಅನಿವಾರ್ಯ ಆತಂಡು.